ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ನ್ಯಾಯಾಲಯದ ಆವರಣದಲ್ಲೂ ಸಹಿತ ನಾವು ಈ ದಿನ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬೀದರ್ ವಿಸಿಟೇಷನ್ ತುಂಬ ಚೆನ್ನಾಗಿದೆ. ನಾವು ಬೇರೆ ಕಡೆ ಕಂಪೇರ್ ಮಾಡಿದ್ದಕ್ಕೂ ಇದು ಚೆನ್ನಾಗಿದೆ. ಅದಕ್ಕೆ ಇನ್ನೂ ಹೆಚ್ಚು ಗಿಡಗಳು ನೆಡುವಂಥ ಅವಕಾಶ ಕಂಡು ಬಂದಿದೆ ನನಗೆ. ಎಸ್ಪೆಷಲಿ ಪಬ್ಲಿಕ್ ಮಾರ್ಕೆಟ್ಗಳಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ ಗಿಡ ಇದ್ದಷ್ಟು ಅಲ್ಲಿ ಬಂದ ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ, ಅವ್ರಿಗೆ ನೆರಳೆಲ್ಲ ಇರುತ್ತೆ. ಅದಕ್ಕೆ ಇನ್ನೂ ಅಲ್ಲಿ ಗಿಡಗಳು ನೆಡೋಕ್ಕೆ ಸಾಧ್ಯ ಇತ್ತಂದರೆ CMC ಅಂತ ಕನ್ಸರ್ನ್ ಅಥಾರಿಟೀಸ್ ತೊಗೊಂಡು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊತೀನಂತೆ. ಆಮೇಲೆ ಗಿಡ ಬೆಳೆಸೋದು ಅಷ್ಟೇ ಅಲ್ಲ, ಅದನ್ನು ಹಾಗೆ ಗಿಡ ನೆಡೋದು ಅಷ್ಟೇ ಅಲ್ಲ, ಅದನ್ನು ಬೆಳೆಸೋದು ಸಹಿತ ಅಷ್ಟೇ ಪ್ರಾಮುಖ್ಯ ಇದೆ. ಇದರಲ್ಲಿ ಕನ್ಸರ್ನ್ ಅಧಿಕಾರಿಗಳು ಆಯಿತು ಮತ್ತು ಸಾರ್ವಜನಿಕರ ಪಾಲ್ಗೊಳ್ಳೋದು ಹೆಚ್ಚಿದೆ. ಅದು ಗಿಡಗಳದು ಅವ್ರು ನೆಟ್ಟಿದ್ದಾರೆ ಇವ್ರು ನೆಟ್ಟಿದ್ದಾರೆ ಅಂತಲ್ಲ, ಎಲ್ಲೆಲ್ಲಿ ಸಾಧ್ಯ ಇದೆ ಗಿಡಗಳಿಗೆ ಅವ್ರು ನೀರು ಎರೆಯೋದು ಮತ್ತು ಪೋಷಣೆ ಮಾಡೋದು ಸಾರ್ವಜನಿಕರು ತಮ್ಮ ಜವಾಬ್ದಾರಿಯನ್ನು ಅದರಲ್ಲಿ ತೋರಿಸ್ಬೇಕು ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದು.